ವೀಕ್ಷಕರೇ, ಎಲೋಶಿಯಸ್ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಬಿತಾ ಲತೇಶ್. ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಕ್ರೀಡಾ ಕ್ಷೇತ್ರ ಆಗಿರ್ಬೋದು, ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಹೆಸರನ್ನ ಪಡೆದಂತಹ ಕ್ಷೇತ್ರ. ಇಂತಹ ಕ್ಷೇತ್ರದಲ್ಲಿ ಹುಟ್ಟಿದಂತಹ ಇವತ್ತು ಸಾಧಕಿಯರಾಗಿರ್ಬೋದು, ಸಾಧಕರಾಗಿರ್ಬೋದು, ಇವತ್ತು ಉತ್ತುಂಗಕ್ಕೇರಿ ಅದೆಷ್ಟೋ ಸಾಧನೆಗಳನ್ನ ಮಾಡಿದ್ದಾರೆ. ಇಂತಹ ಸಾಧಕರನ್ನ ನೀಡಿದಂತಹ ಏನು ನಮ್ಮ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಅದಕ್ಕೆ ನಾವು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಅಂತಹ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಮತ್ತಷ್ಟು ಸಾಧಕಿಯರು, ಸಾಧಕರು ಇನ್ನಷ್ಟು ಹುಟ್ಟಿಕೊಳ್ತಾ ಇದ್ದಾರೆ. ಅಂತಹ ಶಿಕ್ಷಣ ಕ್ಷೇತ್ರ ಅಂದ್ರೆ ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಎಲೋಶಿಯಸ್ PU ಕಾಲೇಜ್. ಹೌದು ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮವೇ ಅದು, ಎಲೋಶಿಯಸ್ ಅಚೀವರ್ಸ್ ಅಂತ ಹೇಳಿ. ಸೊ ಇಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತಿರುವಂತಹ ಅಚೀವರ್ಸ್ಗಳು ಯಾರಿಲ್ಲ ಅಂತ ಹೇಳಿ ಪರಿಚಯ ಮಾಡಿಕೊಳ್ಳುವಂತಹ ಕಾರ್ಯಕ್ರಮಕ್ಕೆ ಮೊದಲಾಗಿ ಅವರನ್ನು ಸ್ವಾಗತಿಸುವ ನಾವು. ಮೊದಲಾಗಿ ನಮ್ಮ ಜೊತೆ ಇದ್ದಾರೆ ಎಲೋಶಿಯಸ್ PU ಕಾಲೇಜಿನ ವಿದ್ಯಾರ್ಥಿಯಾದಂತಹ ರೋಹನ್ ಅವರು. ಇವರು ಕ್ರೀಡಾ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮಸ್ತೆ ರೋಹನ್. ಸೊ ಅದೇ ರೀತಿ ಮತ್ತೋರ್ವೆ ಕ್ರೀಡಾ ಸಾಧಕಿ ಅಂತಾನೆ ಹೇಳ್ಬೋದು, ಸಾಕ್ಷಿ ಕುಂದಾಪರ್. ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ. ನಮಸ್ತೆ. ಸೊ ಅದೇ ರೀತಿ ನಮ್ಮ ಜೊತೆ ಮತ್ತೋರ್ವೆ ಕ್ರೀಡಾ ಸಾಧಕಿ ಫ್ಲೆವಿಶಾ ಮೊಂತೆರೋ ಅಂತ ಹೇಳಿ, ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಫ್ಲೆವಿಶಾ. ಸೊ ಮತ್ತೋರ್ವ ಸಾಧಕ ಅಂತ ಹೇಳ್ಬೋದು, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳುವಾಗ ನಾವು ಕ್ರೀಡಾ ಕ್ಷೇತ್ರದಲ್ಲಿ ಮೊದಲಾಗಿ ನಮಗೆ ಪ್ರಥಮ ಹೆಜ್ಜೆಯನ್ನ ನಾವು ಶಿಕ್ಷಣ ಕ್ಷೇತ್ರದಲ್ಲೇ ಪಡೆಯುವುದು. ಸೊ ಮತ್ತೋರ್ವ ಸಾಧಕ ಅಂತ ಹೇಳ್ಬೋದು, ಕ್ರೀಡಾ ಸಾಧಕ ಶ್ರವಣೆ ಸುಳ್ಳಲ್. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮಸ್ತೆ ನಿಮ್ಗೆ ಕೂಡ. ಸೊ ನಾನು ಹೇಳಿದೆ ಆಗ್ಲೇ ಏನಂದ್ರೆ, ನಾವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಇವತ್ತು ಅದೆಷ್ಟೋ ಸಾಧಕರು ಉತ್ತುಂಗಕ್ಕೇರಿ ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳಿ. ಸೊ ಅಂತಹ ಸಾಧಕರನ್ನ ನೀಡಿದಂತಹ ಕೊಡುಗೆ ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲುತ್ತೆ. ಅಂತಹ ಒಂದು ಶಿಕ್ಷಣ ಕ್ಷೇತ್ರ ಅಂದ್ರೆ ಎಲೋಶಿಯಸ್ PU ಕಾಲೇಜ್ ಅಂದ್ರೆ ಮರೆಯಲಾರದು. ಸೊ ಇವತ್ತು ಕೂಡ ಅಂತಹ ಒಂದು ಕ್ರೀಡಾ ಸಾಧಕರನ್ನ ನೀಡ್ತಾ ಇರುವಂತಹ ಹೆಮ್ಮೆ ಆ ಶಿಕ್ಷಣ ಕ್ಷೇತ್ರಕ್ಕೆ ಸಲ್ತಾ ಇದೆ. ಬನ್ನಿ ಇವತ್ತಿನ ಸಾಧಕರು ಏನ್ ಹೇಳ್ತಾರೆ, ಈ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಅವರು ಮಾಡಿದಂತಹ ಸಾಧನೆ ಆಗಿರ್ಬೋದು, ಅಥವಾ ಮುಂದೆ ಇರುವಂತಹ ಅವರ ಗುರಿಯ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ರೋಹನ್ ಅವರ ಹತ್ರ ಬರ್ತಾ ಇದ್ದೇನೆ. ಸೊ ನೀವೊಬ್ಬ ಅಥ್ಲೆಟಿಕ್ಸ್ ಆಗಿ, ಸೊ ಕ್ರೀಡಾ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆ ಮಾಡ್ಬೇಕನ್ನುವ ಒಂದು ಹುಮ್ಮಸ್ಸಿಟ್ಕೊಂಡು ಈ ಒಂದು ಕ್ಷೇತ್ರದಲ್ಲಿ ಬಂದಿದ್ದೀರಾ. ಸೊ ಮೊದಲಾಗಿ ನಾನು ಹೇಳ್ಬೇಕಾದ್ರೆ ನಿಮ್ಗೆ ಕಂಗ್ರಾಟ್ಸ್ ಅಂತ ಹೇಳ್ತಿದ್ದೇನೆ. ಸೊ ಅದ್ರ ನಂತರ ನಿಮ್ಗೆ ಹೇಗೆ ಆಸಕ್ತಿ ಹುಟ್ಟಿತು ಅಂತ ಹೇಳ್ತೀರಾ? ಮೊದಲು ನಾನು ಹೀಗೇನೆ ಬಂದದ್ದು, ಅಂದರೆ ಹಾಲಿಡೇಸಲ್ಲಿ ಪ್ರಾಕ್ಟೀಸ್ ಮಾಡೋಂಥ, ಮತ್ತೆ ಮಾಡಿ ಮಾಡಿ ಅದು ಇಂಟ್ರೆಸ್ಟ್ ಆಗಿ ಒಳ್ಳೆ ಆಗ್ತಾ ಬಂದು ಹೀಗೆ ಅಚೀವ್ಮೆಂಟ್ಸ್ ಜಾಸ್ತಿ ಆಗಿ ಒಳ್ಳೇದಾಗಿತ್ತು. ಹಾಗೆ ಕಂಟಿನ್ಯೂ ಮಾಡ್ತಾರೆ. ಯಾವ ವಿಭಾಗದಲ್ಲಿ ತರಬೇತಿಯನ್ನು ಪಡಿತಿದ್ದೀರಾ ನೀವು? ನಾನು ಅಥ್ಲೆಟಿಕ್ಸ್, ಇದು ದಿನೇಶ್ ಕುಂದರ್ ಅಂಡರ್ ಅವರಿಂದ ತರಬೇತಿ ಕೊಡ್ತೀನಿ. ಹೌದಾ? ಸೊ ಎಷ್ಟು ವರ್ಷಗಳಿಂದ ಈ ತರಬೇತಿಯನ್ನು ಅವರಿಂದ ಪಡಿತಿದ್ದೀರಾ? ಇದು 6ನೇ ವರ್ಷ, 5 ವರ್ಷ ಕಂಪ್ಲೀಟ್. ಹೌದಾ? ಸೊ ಇವಾಗ ಹೇಳೋದಾದ್ರೆ ನಿಮ್ಮ ಸಾಧನೆಯ ಇದರಲ್ಲಿ ಹಾದಿಯಲ್ಲಿ ಎಷ್ಟು ಮೆಡಲ್ಸ್ಗಳಾಗಿರ್ಬೋದು ಅಥವಾ ಎಷ್ಟು ಸಾಧನೆಗಳನ್ನ ಮಾಡಿದ್ದೀರಾ ಅಂತ ಹೇಳ್ತೀರಾ? ಕೆಲವು ಇದೆ, ಕೌಂಟ್ ಸಾಧನೆ ಕೂಡ ನಿಮಗೆ ಒಂದು ಹತ್ತಿರವಾದ ಒಂದು ಸಾಧನೆ ಅಂತ ಹೇಳಿ ಯಾವುದು ನಿಮ್ಮ ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟಂತಹ ಸಾಧನೆ? ಸ್ಟೇಟ್ ರೆಕಾರ್ಡ್ ಮಾಡಿದ್ದು. ಓಕೆ. ಮತ್ತೆ ಒಂದು ನ್ಯಾಷನಲ್ ಮೆಡಲ್, 2 ನ್ಯಾಷನಲ್ ಮೆಡಲ್ ಆಗಿದೆ ಲಾಸ್ಟ್ ಇಯರ್. ಅದು ಹೌದಾ? ಸೊ ಇನ್ನು ಮುಂದಕ್ಕೆ ಯಾವೆಲ್ಲ ಅಂದ್ರೆ ಇನ್ನು ಬರುವಂತಹ ಒಂದು ಕ್ರೀಡಾ ಇದು ಇದೆ, ಸ್ಪರ್ಧೆ ಇದೆ, ಯಾವ್ದಂತ ಹೇಳ್ಬೋದು ಅದ್ರ ಬಗ್ಗೆ? ಇದು ನೆಕ್ಸ್ಟ್ ವೀಕ್ ಸ್ಯಾಟರ್ಡೇ ಅಲ್ಲಿ ನಮ್ಗೆ ಹರಿಯಾಣ ಹೋಗ್ಲಿಕ್ಕಿದೆ. ಓಕೆ. ಅದಕ್ಕೆ ತುಂಬಾ ಪ್ರಾಕ್ಟೀಸ್ ಆಗ್ತಾ ಉಂಟು ಈಗ. ಹೌದಾ? ಎಷ್ಟು ದಿವಸದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ನೀವು? ಕಂಟಿನ್ಯೂಸ್ ಆಗಿ. ಸೊ ಹಾಗಾದ್ರೆ ನಿಮ್ಮ ಒಂದು ಓದು ಆಗಿರ್ಬೋದು ಅಥವಾ ನಿಮ್ಮ ಒಂದು ಸ್ಟಡೀಸ್ ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ನೀವು? ಸ್ಟಡೀಸ್ ಅಲ್ಲಿ ನಮ್ಮ ಕಾಲೇಜ್ ಹೆಲ್ಪ್ ಮಾಡ್ತದೆ, ಮತ್ತೆ ಲೆಕ್ಚರರ್ಸ್ ಎಲ್ಲ ಕಲಿಸ್ತಾರೆ, ಮತ್ತೆ ಮನೆಗೆ ಹೋಗಿ ಹೇಗೆ ಸಹ ಮೇಂಟೈನ್ ಮಾಡ್ತೇನೆ. ಹೌದಾ? ಹೇಗೆ ಲೆಕ್ಚರ್ಸ್ನವರು ಇವಾಗ ನೋಟ್ಸ್ ಬರಿಬೇಕಾಗತ್ತೆ, ಮತ್ತೆ ಬೇರೆಲ್ಲ ನೀವು ಅಂದ್ರೆ ಅದ್ರ ಬಗ್ಗೆ ನೀವು ಸ್ಟಡೀಸ್ ಮಾಡ್ಕೊಳ್ಬೇಕಾಗತ್ತೆ, ಆ ಕಡೆ ಪ್ರಾಕ್ಟೀಸ್ ಕೂಡ ಮಾಡಬೇಕಾಗತ್ತೆ. ಆದ್ರೂ ಕೂಡ ಈ ನಡುವೆ ನೋಟ್ಸ್ ಬರ್ಕೊಳ್ಳೋದಾಗಿರ್ಬೋದು ಅಥವಾ ಓದುವಿಕೆ ಆಗಿರ್ಬೋದು, ಪರೀಕ್ಷೆಗೆ ಆಗಿರ್ಬೋದು, ಹೇಗೆ ನೀವು ನಿಮ್ಮನ್ನ ನೀವು ತೊಡಗಿಸ್ಕೊಳ್ತೀರಿ, ಮೇಂಟೈನ್ ಮಾಡ್ತೀರಾ? ಲೆಕ್ಚರರ್ಸ್ ನಮಗೆ ನೋಟ್ಸ್ ನಮಗೆ ಬೇರೆ ಆಗಿ ಜೆರಾಕ್ಸೇ ಕೊಡ್ತಾರೆ ನಮಗೆ ಅಂತ, ಹಾಗೆ ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ ಕೊಡ್ತಾರೆ ನಮಗೆ. ನಿಮ್ಮ ಬಗ್ಗೆ ಎಕ್ಸ್ಟ್ರಾ ಕೇರ್ ತಗೊಳ್ತಾರೆ. ಸೊ ತರಬೇತಿ ಮಾಡ್ತಾ ಇದ್ದೀರಾ ಕ್ರೀಡಾ ಕ್ಷೇತ್ರದಲ್ಲಿ ಅಂತ ಹೇಳಿ, ನಿಮಗೂ ಕೂಡ ಓದ್ಲಿಕ್ಕೆ ತುಂಬಾ ಸಹಾಯ ಮಾಡ್ತಾ ಇದ್ದೀರಾ. ಸೊ ಹಾಗಿರುವಾಗ ನೋಟ್ಸ್ ಎಲ್ಲ ಪ್ರಿಪೇರ್ ಮಾಡ್ಲಿಕ್ಕೆ ಅಂದ್ರೆ ಎಕ್ಸ್ಟ್ರಾ ನೋಟ್ಸ್ ಮನೆಗೆ ಕೊಡ್ತಾರಾ ಅಥವಾ ಇವಾಗ ಮನೆಗೆ ಹೋದ ನಂತರ ಕೂಡ ನೀವು ತುಂಬಾ ಟಯರ್ಡ್ ಆಗಿರ್ತೀರಾ?
ಸೊ ಹಾಗಿರುವಾಗ ಹೇಗೆ ಅಂತ ಹೇಳಿ? ಅದು ಎಲ್ಲ ಕಾಲೇಜಲ್ಲಿ ಕವರ್ ಆಗಿ. ಓಕೆ, ಕಾಲೇಜಲ್ಲಿ ಕವರ್ ಆಗುತ್ತೆ. ನಿಮ್ಮ ಪೇರೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ನೀವು? ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದು ಅಥ್ಲೆಟಿಕ್ಸಲ್ಲಿ ಫುಡ್ ಆಗಲಿ, ಇದು ಡಯಟಲ್ಲಿ ತುಂಬ ಹಾಗೆ ಎಲ್ಲ. ಓಕೆ, ಸೊ ಡಯಟ್ ಕೂಡ ಇಂಪಾರ್ಟೆಂಟ್ ನಿಮ್ಮ ಇದರಲ್ಲಿ. ಯಾವ ಥರ ಡಯಟ್ ಮಾಡ್ತೀರಾ ನೀವು? ಡಯಟ್ ಪ್ರೋಟೀನ್, ಅದು ಇದು ಸಪ್ಲಿಮೆಂಟ್ಸ್ ಎಲ್ಲ ಹಾಕಿ ತುಂಬ ಅದೆಲ್ಲ ಇದೆ. ಓಕೆ, ಸೊ ತುಂಬಾ ಅಚೀವ್ಮೆಂಟ್ಸ್ ಇದೆ. ಬರ್ತೀನಿ, ನಿಮಗೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಅಚೀವ್ಮೆಂಟ್ಸ್ ಮಾಡಬೇಕು ಅಂತ ಹೇಳಿ ನಿಮ್ಮ ಒಂದು ಹುರಿದುಂಬಿಕೆ ಇದೆ ಅಂತ ಹೇಳಿ ಕೇಳ್ತೀನಿ. ಸೊ ನೆಕ್ಸ್ಟ್ ನಾನು ಬರ್ದೇ ಇರೋದು ಸಾಕ್ಷಿ ಕುಂದಾಪುರ್. ಇವರು ಕೂಡ ಅಲೋಷಿಯಸ್ PU ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದಾರೆ. ಈಗ ತಾನೇ ಕ್ರೀಡಾ ಕ್ಷೇತ್ರದಲ್ಲಿ ಬಹಳಷ್ಟು ಮಿಂಚಬೇಕು ಅನ್ನೋ ಆಸೆ ಕೂಡ ಇಟ್ಕೊಂಡಿದ್ದಾರೆ. ಸಾಕ್ಷಿ ಕುಂದಾಪುರ್, ನೀವು ಹೇಳೋದಾದ್ರೆ ಏನು ಹೇಳ್ತೀರಾ? ನಿಮಗೆ ಹೇಗೆ ಆಸಕ್ತಿ ಹುಟ್ಟಿದ್ದು ಇದರಲ್ಲಿ? ನಾನು ಜಸ್ಟ್ ಒಂದು ಶಾರ್ಟ್ ಪುಟ್ ತೆಕ್ಕೊಂಡೆ, ಮತ್ತೆ ಒಂದು ಕಾಂಪಿಟೇಷನ್ ಹೋದೆ. ಅದರಲ್ಲಿ ಗೋಲ್ಸ್ ಆಯ್ತು, ಸಿಕ್ಕಿತ್ತು. ಮತ್ತೆ ಅಲ್ಲಿಂದ ನನ್ನ ಸ್ಪೋರ್ಟ್ಸ್ ಜರ್ನಿ ಸ್ಟಾರ್ಟ್ ಆಯಿತು. ಸ್ಪೋರ್ಟ್ಸ್ ಜರ್ನಿ ಎಷ್ಟು ವರ್ಷದಿಂದ? 5 ವರ್ಷದಿಂದ. ಓಕೆ, 5 ಇಯರ್ಸ್ನಿಂದ ಸ್ಟಾರ್ಟ್ ಆಯಿತು. ಸೊ ಅದ್ರ ಬೇಸ್ ಆಗಿ ಯಾರು ನೀವು, ಅಂದರೆ ಯಾವ ಇದರಿಂದ ನಿಮಗೆ ಬಂತು? ಅದು ಸ್ಕೂಲಿಂದ PD ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು. ಮತ್ತೆ ಅವರೇ ತೆಗೆದು ನನ್ನ ಕೋಚ್ ಲಕ್ಷ್ಮಣ್ ರೈ ಮತ್ತು ಮಾಬಲ್ಸ್ ಅವ್ರ ಹತ್ರ ರೆಕಮೆಂಡ್ ಮಾಡಿದ್ರು. ಹಾಗೆ ಈಗ ಅವರ ಹತ್ರ ಇದ್ದೇನೆ, ಕಂಟಿನ್ಯೂ ಮಾಡ್ತಿದ್ದೇನೆ. ಹೌದಾ? ಸೊ ಇಷ್ಟು ಸಮಯಗಳ ತನಕ ಎಷ್ಟು ಸ್ಪೋರ್ಟ್ಸಲ್ಲಿ ನೀವು ಅಂದರೆ ಅಚೀವ್ ಮಾಡಿದ್ದೀರಾ? ಎಷ್ಟು ಸ್ಪೋರ್ಟ್ಸಲ್ಲಿ ನೀವು ಪಾರ್ಟಿಸಿಪೇಟ್ ಅಂದರೆ ಸ್ಕೂಲ್ ಲೆವೆಲ್ಸ್ ಮಾತ್ರ ಅಥವಾ ಬೇರೆ ಇದು ಅದರ್ಸ್ ಹೀಗೆ ಯಾವ ಥರ? ಅಸೋಸಿಯೇಷನ್ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇವೆ, ನ್ಯಾಷನಲ್ಸ್ಗೆ ಹೋಗ್ತೇವೆ, ಸೌತ್ ನ್ಯಾಷನಲ್ಸ್ ಇರ್ತದೆ, ಅದೆಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೇವೆ ಇಡೀ ವರ್ಷ. ಓಕೆ, ಸೊ ನಿಮ್ಗೆ ಹೇಗೆ ಟೀಚರ್ಸ್ಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ? ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಎಸ್ಪೆಷಲಿ ಒಬ್ರು ಹುಡುಗಿಯರಾದ ನಂತರ ತುಂಬಾ ಕೇರ್ ಇರುತ್ತೆ ಅಲ್ವಾ? ಸೊ ಹಾಗಿರುವಾಗ ನಿಮ್ಮ ಬಗ್ಗೆ ಹೇಗೆ, ಅಂದ್ರೆ ನೀವು ಪ್ರಾಕ್ಟೀಸ್ ಆಗಿರ್ಬೋದು, ಎಷ್ಟು ಅವರ್ಸ್ ತನಕ ನೀವು ಮಾಡ್ತೀರಾ? ಸೊ ಅದಕ್ಕೆ ಹೇಗೆ ಸಪೋರ್ಟರ್ಸ್ ಆಗಿರ್ತಾರೆ? ಅದು ಬೆಳಿಗ್ಗೆ ನನಗೆ ಪ್ರಾಕ್ಟೀಸ್ ಇರ್ತದೆ, ಮತ್ತು ನಾನು ಟ್ಯೂಷನ್ಸ್ ಹೋಗ್ತೇನೆ. ಯಾಕೆಂದರೆ ಕೆಲವು ಸತಿ ಟೈಮ್ ಕ್ಲಾಸ್ ಮಿಸ್ ಆಗ್ತದೆ, ಖಂಡಿತವಾಗ್ಲೂ ಅದಕ್ಕೆ ಟ್ಯೂಷನ್ಸಲ್ಲಿ ಕವರ್ ಅಪ್ ಆಗ್ತದೆ. ಸೊ ಆಗ ಕಾಲೇಜಲ್ಲಿ ಡೌಟ್ ಇದ್ದರೆ ಎಲ್ಲ ಏನು ಇದ್ದರೆ ಹೋಗಿ ಕೇಳ್ತೇವೆ, ಅವ್ರು ಹೇಳ್ತಾರೆ. ಸೊ ಏನೇ ಇದ್ರು ಕೂಡ ನಿಮಗೆ ಹೇಳ್ತಾರೆ. ಸೊ ಹಾಗಿರುವಾಗ ಸೊ ನಿಮ್ಮ ಪೇರೆಂಟ್ಸ್ ಯಾವ ರೀತಿ ಇರ್ತಾರೆ ಮತ್ತು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಎಲ್ಲರ ಬಗ್ಗೆ ಕೇಳ್ತೇನೆ. ಖಂಡಿತವಾಗ್ಲೂ ವೀಕ್ಷಕರೇ, ಶಿಕ್ಷಣ ಕ್ಷೇತ್ರದಿಂದ ಹಿಡಿದು ಕ್ರೀಡಾ ಕ್ಷೇತ್ರ ಆಗಿರ್ಬೋದು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಮಿಂಚಿದಂತಹ ಜಿಲ್ಲೆ. ಅಂತಹ ಒಂದು ಹಿರಿಮೆಯನ್ನು ತಂದುಕೊಟ್ಟದ್ದು ಶಿಕ್ಷಣ ಸಂಸ್ಥೆಗಳು. ಅದರಲ್ಲಿ ಇವಾಗ ಮತ್ತೊಂದು ಗರಿ ಅಲೋಷಿಯಸ್ PU ಕಾಲೇಜಿಗೆ ಸಲ್ಲುತ್ತೆ. ಮತ್ತಷ್ಟು ಅಲೋಷಿಯಸ್ ಅಚೀವರ್ಸ್ಗಳ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ, ಆದರೆ ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಅಲೋಷಿಯಸ್ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ರೀಡಾ ಸಾಧಕರಾಗಿ ಮಿಂಚಿದಂತಹ ಇವತ್ತು ವಿದ್ಯಾರ್ಥಿನಿಯರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಸಾಕ್ಷಿ ಕುಂದಾಪುರ್ ಇವರ ಜೊತೆ ಬರ್ತಾ ಇದ್ದೇನೆ. ಇರಿಗೆ ಎಂಚ ಪಾಪ ಮನಕ್ಕೆ ಸಪೋರ್ಟ್ ಮಾಡ್ತಂದ್ರು ಅಕ್ಕಲಿ ಲೈಕ್ ಮಸ್ತ್ ಸಪೋರ್ಟ್ ಮಾಡ್ತಾರೆ. ಹೋಗ್ಬೋಡು ಲೈಕ್ ನಮ್ಮ ಸ್ಪೋರ್ಟ್ಸ್ ಡ್ರೆಸ್ ಆವಡು, ಎಕ್ವಿಪ್ಮೆಂಟ್ಸ್ ಆವಡು, ಲೈಕ್ ಪೂರದ ಎತ್ಕೊಳ್ಬೇಕು. ಫುಡ್ ಮಸ್ತ್ ಕೇಳಿದ್ರು. ಸೊ ಫುಡ್ ದ ಬಗೆಟ್ ಆವಡು, ಅತನ ಸ್ಟಡೀಸ್ ದ ಬಗೆಟ್ ಆವಡು, ಅತನ ನೀರಿನ ಟೈಮ್ ದ ಬಗೆಟ್ ಆವಡು ಮಸ್ತ್ ಕೇರ್ದತ್ತೋನ್ವೆ ಅಂದ ಅಕ್ಕುಲೆ ಲೈಕ್ ಗ್ರೌಂಡ್ ಬತ್ತು ಬಿಟ್ಪೇರು ಲೈಕ್ ಟೈಮ್ ಸೇವ್ ಆಪುಂಡು ಅಂಚನೆ ಇಲ್ಲಡೆ ಕೊಂಡ್ಪೇರು ಟ್ಯೂಷನ್ ಕಾಲೇಜ್ ಪೂರ ಮ್ಯಾನೇಜ್ ಮಾಡ್ಪೇರು. ಫ್ಲೆವಿಶಾ ಮೊಂತೇರು ಇರ್ನಡೆ ಬರ್ತಾನೆ. ನಿಮ್ಮ ಹತ್ರ ಬರೋದಾದ್ರೆ ನಾನು ಇವಾಗ ರೀಸೆಂಟ್ಲಿ ಯಾವ್ದು ಅಂದ್ರೆ ನಿಮ್ಮಲ್ಲಿ ಮರೆಯಲಾಗದಂತಹ ಒಂದು ಅಚೀವ್ಮೆಂಟ್ಸ್ ಅಂತ ಹೇಳೋದಾದ್ರೆ ನೀವು ಹೇಗೆ ಅದನ್ನ ಹೇಳ್ತೀರಾ, ಯಾವ ಮಾತುಗಳಲ್ಲಿ ವಿವರಿಸ್ತೀರಾ ಅಂತ ಹೇಳ್ತೀರಾ? ನಾನು ನನ್ನ ಫಸ್ಟ್ ಮೀಟ್ ಅಲ್ಲಿ ನಾನು ಲೈಕ್ ಅದು ಅಮೆಚೂರ್ ಮೀಟ್, ಅದರಲ್ಲಿ ನನಗೆ ಸ್ಟೇಟ್ ಅಲ್ಲಿ ಗೋಲ್ಡ್ ಆಗಿತ್ತು. ಅದು ಸೌತ್ ಝೋನ್ಗೆ ಸೆಲೆಕ್ಟ್ ಆದ ಲೈಕ್ ಹ್ಯಾಪಿನೆಸ್ ಇತ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ನನಗೆ ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ಓಕೆ, ಲೈಕ್ ಅದು ಮೆಮೊರಿ ಆಗಿ ಉಳಿದಿದೆ. ಖಂಡಿತವಾಗ್ಲೂ ಅದೊಂದು ಮೆಮೊರಿಯಾಗೆ ಉಳಿದಿದೆ ಅಂತ ಹೇಳ್ಬೋದು. ಸೊ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಮಟ್ಟದಲ್ಲಿ ಇವಾಗ ಹರಿಯಾಣಕ್ಕೆ ರೋಹನ್ ಅವರು ಹೋಗ್ತಾ ಇದ್ದಾರೆ, ಸೊ ನೀವು ಕೂಡ ಅದೇ ಪ್ಲೇಸ್ಮೆಂಟ್ಗೆ ಹೋಗ್ತಾ ಇದ್ದೀರಾ, ಅದೇ ರೀತಿಯ ಒಂದು ಸ್ಪೋರ್ಟ್ಸಿಗೆ ಹೋಗ್ತಾ ಇದ್ದೀರಾ? ಸೊ ಅದೇ ರೀತಿ ಅಥ್ಲೆಟಿಕ್ಸ್ ಅಲ್ಲಿ ಕೂಡ ನೀವು ಸಾಧನೆ ಮಾಡ್ತಾ ಇದ್ದೀರಾ. ಸೊ ಮುಂದಿನ ದಿನಗಳಲ್ಲಿ ಹೇಗೆ? ಇನ್ನು ನೆಕ್ಸ್ಟ್ ನಮಗೆ ಡಿಸೆಂಬರ್ 18 ನ್ಯಾಷನಲ್ಸ್ ಉಂಟು ಹರಿಯಾಣದಲ್ಲಿ. ಅದರಲ್ಲಿ ಎಂತ ಪರ್ಫಾರ್ಮೆನ್ಸ್ ಬರ್ತದೆ ಅಂತ ನೋಡಿ. ಯಾವ ರೀತಿ ಪ್ರಾಕ್ಟೀಸ್ ನಡೀತಾ ಇದೆ ಈಗ? ಡೈಲಿ ಈವ್ನಿಂಗ್ ನಮಗೆ ಹೈ ಜಂಪ್ ಪ್ರಾಕ್ಟೀಸ್. ನನ್ನ ಕೋಚ್ ಬಾಲಕೃಷ್ಣ ಸರ್. ಓಕೆ,
ಹೈ ಜಂಪ್ ಅಲ್ಲಿ ನೀವು ಅಥ್ಲೆಟಿಕ್ಸ್ ಇದರಲ್ಲಿ ಮಾಡ್ತಾ ಇದ್ದಾರೆ, ಸಾಧನೆ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಅಂದ್ರೆ ಇವಾಗ ತುಂಬಾ ಮಂದಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಅಚೀವರ್ಸ್ ಮಾಡಿದ್ದಾರೆ. ಸೊ ನಿಮ್ಮ ಒಂದು ರೀತಿಯಾದಂತಹ ನಾನು ಈ ತರ ಹೈ ಜಂಪ್ ಅಲ್ಲಿ ಇಷ್ಟೇ ಮಟ್ಟದಲ್ಲಿ ನಾನು ಸಾಧನೆ ಮಾಡಬೇಕು ಅಂತ ಇದ್ದೀನಿ ಅನ್ನೋ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಇದ್ದೀರಾ, ಅಥವಾ ನಿಮ್ಮ ಕ್ರೀಡಾ ಕ್ಷೇತ್ರ ಬಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಇದ್ದೀರಾ? ನಾನು ಲೈಕ್ ಆಫ್ಟರ್ PUC ಎರಡೂ ಕ್ಷೇತ್ರದಲ್ಲಿ ಕಂಟಿನ್ಯೂ ಮಾಡೋಕೆ ಯೋಚಿಸಿದ್ದೀನಿ. ಓಕೆ. ಅಂದ್ರೆ ನೆಕ್ಸ್ಟ್ ನಾನು ಡಿಫೆನ್ಸ್ಗೆ ಹೋಗೋ ಪ್ಲಾನ್ ಅಲ್ಲಿ ಇದ್ದೇನೆ, ಹಾಗೆ ಅಲ್ಲಿಂದ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಪ್ಲಾನ್ ಇದೆ. ವಾವ್, ದಟ್ಸ್ ಗುಡ್, ಕಂಗ್ರಾಟ್ಸ್ ನಿಮ್ಗೆ ಕೂಡ. ಸೊ ಆಗ್ಲಿ ಏನು ಯೋಚನೆ ಮಾಡ್ಕೊಂಡಿದ್ರೆ ಅದೆಲ್ಲ ಈಡೇರ್ಲಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇನ್ನು ನಿಮ್ಮ ಶಿಕ್ಷಕರಾಗಿರ್ಬೋದು ಅಥವಾ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು ಯಾವ ರೀತಿ ನಿಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ? ಲೈಕ್ ತುಂಬಾ ಕ್ಲಾಸಸ್ ಮಿಸ್ ಆಗ್ತಿದೆ ಸ್ಪೋರ್ಟ್ಸಿಗೆ ಹೋಗುವಾಗೆಲ್ಲ. ಕ್ಲಾಸ್ ಗೈಡ್ಸ್ ಆಗಲಿ, ಬೇರೆ ಲೆಕ್ಚರ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಲೈಕ್ ನೋಟ್ಸ್ಗೆ ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಪ್ಲಸ್ ಕಾಲೇಜ್ ಜೆರಾಕ್ಸ್ ನೋಟ್ ಸಪ್ಲೈ ಮಾಡ್ತದೆ, ಅದರಿಂದ ಕಲಿಬಹುದು. ಲೈಕ್ ಏನೂ ಡೌಟ್ಸ್ ಇದ್ರು ಲೆಕ್ಚರ್ ಹತ್ರ ಹೋದ್ರೆ ಲೈಕ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಓಕೆ, ಅವ್ರು ಕೂಡ ನಿಮ್ಗೆ ಅಂದ್ರೆ ಯಾವುದೇ ಕನ್ಫ್ಯೂಷನ್ ಇದ್ರು ಕೂಡ ಕ್ಲಿಯರ್ ಮಾಡ್ಕೊಳ್ತಾರೆ ನಿಮ್ಗೆ ಎಲ್ಲ ರೀತಿಯಲ್ಲೂ ಕೂಡ. ಸೊ ಹಾಗೆ ಶ್ರವಣ್ ಏನು ಆಗದಿಂದ ಸೈಲೆಂಟ್ ಇದ್ದಾರೆ, ನನ್ನ ಜೊತೆ ಮಾತಾಡ್ದಿಲ್ವಾ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಬರ್ತಾರೆ. ಸೊ ಕ್ರೀಡಾ ಕ್ಷೇತ್ರ ಅಂತ ತಗೊಂಡು ಯಾಕೆ ಆಯ್ಕೆ ಮಾಡ್ಕೊಂಡ್ರು? ಬೇರೆ ಯಾವ ಕ್ಷೇತ್ರ ಕೂಡ ನಿಮ್ಗೆ ಅಂದ್ರೆ ನಿಮ್ಗೆ ಇಷ್ಟ ಆಗ್ಲಿಲ್ವಾ ಅಂತ ಹೇಳಿ? ಇಲ್ಲ, ಮೊದಲು ನಾನು ಫುಟ್ಬಾಲ್, ವಾಲಿಬಾಲ್ ಹಾಗೆಲ್ಲ ಆಟ ಆಡ್ತಿದ್ದೆ. ಆಗ ಅಥ್ಲೆಟಿಕ್ಸ್ ಅಂದ್ರೆ ಎಂತ ಅಂತ ಗೊತ್ತಿರ್ಲಿಲ್ಲ. ಒಂದು ದಿನ ಒಂದು ಚಿಕ್ಕ ಕ್ಲಸ್ಟರ್ ಲೆವೆಲ್ ಮೀಟ್ ಇತ್ತಿಲ್ಲ, ಆಗ ನನ್ನ ಹೆಸರು ಕೊಟ್ಟಿದ್ದು ಸ್ಕೂಲ್ದವರು. ಅದರಲ್ಲಿ ನಾನು ಲಾಂಗ್ ಜಂಪ್ ಅಲ್ಲಿ 3rd ಬಂದಿದ್ದೆ. ಹಾಗೆ ಇಂಟ್ರೆಸ್ಟ್ ಬಂದು ಮತ್ತೆ ನನ್ನ ಪೇರೆಂಟ್ಸ್ನವರು ನನ್ನನ್ನು ದಿನೇಶ್ ಕುಂದರ್ ಕೋಚ್ ಇದ್ದಾರೆ, ಅವರ ದಂಡರ್ ಹಾಕಿ ಈಗ ಸುಮಾರು 5 ವರ್ಷದಿಂದ ಅವರೊಟ್ಟಿಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಓಕೆ. ಸೊ ನೀವಿಬ್ರು ದಿನೇಶ್ ಕುಂದರ್ ಅವರ ಸ್ಟೂಡೆಂಟ್ಗಳಂತ ಹೇಳ್ಬೋದು. ಯಾವ ರೀತಿ ಅಂದ್ರೆ ಅವರ ಬಗ್ಗೆ, ನೀವು ಗುರುವಿನ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ನಿಮ್ಮನ್ನ ಟ್ರೈನ್ ಮಾಡ್ತಾರೆ ಆಗಿರ್ಬೋದು, ಅಥವಾ ನಿಮ್ಗೆ ಹೇಗೆ ಸಪೋರ್ಟಿವ್ ಆಗಿದ್ದಾರೆ ಅವರು? ಅವರಂದರೆ ನಾವು ಇಷ್ಟು ಮಟ್ಟಿಗೆ ಅಚೀವ್ ಮಾಡೋದಂದ್ರೆ ಅವರೇ ಕಾರಣ. ಯಾಕೆಂದರೆ ಅವರು ನಮಗೋಸ್ಕರ ತುಂಬ ಕಷ್ಟಪಡ್ತಾರೆ. ಬೆಳಿಗ್ಗೆ 4:15ರಿಂದ 6:15ವರೆಗೆ 7:00ವರೆಗೆ ಪ್ರಾಕ್ಟೀಸ್ ಇರುವಾಗ ಬರ್ತಾರೆ, ಬೆಳಿಗ್ಗೆ ಮಧ್ಯಾಹ್ನ ಸಹ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ, ಎಲ್ಲ ಕಲಿಸಿಕೊಡ್ತಾರೆ. ಹಾಗೆ ಅವರಿಂದವೆಲ್ಲ ಅಂದರೆ ಅವರಿಲ್ಲಾದ್ರೆ ನಾವು ಇಷ್ಟವರೆಗೆ ಅಚೀವ್ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಖಂಡಿತವಾಗ್ಲು ಏನಂದ್ರೆ ಗುರುವಿನ ಬಲ ಇದ್ರೆ ಮಾತ್ರ ಶಿಷ್ಯ ಒಬ್ಬ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಅಂತಹ ಗುರುವಿನ ಬಲವನ್ನ ಕೊಟ್ಟಿದ್ದಾರೆ ದಿನೇಶ್ ಕುಂದರ್ ಅವರು. ಖಂಡಿತವಾಗ್ಲು ಅವರಿಗೆ ಕೂಡ ಹೃತ್ಪೂರ್ವಕ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿ ಬಾಲಕೃಷ್ಣ ಆಗಿರ್ಬೋದು, ಸೊ ನಿಮ್ಮ ಕೋಚ್ ಕೂಡ ತುಂಬಾ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಓವರಾಲ್ ನೋಡ್ಬೇಕಾದ್ರೆ ಇವಾಗ ನೆಕ್ಸ್ಟ್ ಹರಿಯಾಣಕ್ಕೆ ನೀವೆಲ್ಲರೂ ಹೋಗ್ತಾ ಇದ್ದೀರಾ ನೋಡೋದಾದ್ರೆ, ಹರಿಯಾಣದಲ್ಲಿ ಮತ್ತೆ ಕ್ರೀಡಾ ಕ್ಷೇತ್ರದಲ್ಲಿ ಮಿಂಚಬೇಕು, ಅಲ್ಲಿ ಕೂಡ ಸಾಧನೆ ಮಾಡಬೇಕು ಅಂತ ಹೇಳಿ. ಸೊ ಯಾವ ಏಮ್ ಇಟ್ಕೊಂಡು ಅಂದ್ರೆ ಅಲ್ಲಿ ಏನು ಬೆಳ್ಳಿಯ ಪದಕವ ಅಥವಾ ಚಿನ್ನಕ್ಕೆ ಗೋಲ್ ಹೊಡಿಬೇಕು ಅಂತ ಇದ್ದೀರಾ, ಅಥವಾ ಮುಂದಕ್ಕೆ ಯಾವ ರೀತಿ ಅಂತ ಹೇಳ್ತೀರಾ? ರೋಹನ್, ನಿಮ್ಮ ಅಭಿಪ್ರಾಯ? ನಂದು ಬೆಸ್ಟ್ ಕೊಡ್ಬೇಕು ಅಷ್ಟೇ. ಓಕೆ, ಹಾಗೆ ಬೆಸ್ಟ್ ಕೊಡ್ಬೇಕು ಅಂತ, ನನ್ನಿಂದ ಉತ್ತಮವಾದಂತಹ ಒಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಷ್ಟು ನಿಮ್ಮ ನನ್ನ ಹತ್ರ ಎಷ್ಟುಂಟ ಅದು ಮಾಡೋದು. ಓಕೆ. ಸೊ ಆ ರೀತಿಯಾದಂತಹ ಒಂದು ಇದನ್ನ ಇನ್ನು ಸಾಕ್ಷಿ ಕುಂದಾಪುರ್ ಹೇಳೋದಾದ್ರೆ, ವಿ ಶುಡ್ ಆಲ್ವೇಸ್ ಏಮ್ ದಿಟೆಲ್, ಒಂದು ಏಮ್ ಇಟ್ಕೊಂಡು ಮತ್ತೆ ಹೋಗ್ಬೇಕು. ನೀವು ಯಾವ ರೀತಿ ಇಟ್ಕೊಂಡಿದ್ದೀರಾ? ಚಿನ್ನ ಬೇಕು ಅಂತನಾ, ಬೆಳಿಬೇಕು ಅಂತನಾ, ಆತರ ಏನಾದ್ರು? ಆ ಥರ ಏನಿಲ್ಲ, ಜಸ್ಟ್ ನಂದು ನಾನು ಎಷ್ಟು ಬೆಸ್ಟ್ ಮಾಡ್ತೇನೆ, ಎಷ್ಟು ಪ್ರಾಕ್ಟೀಸ್ ಮಾಡ್ತಿದ್ದೇನೆ ಅಷ್ಟೇ ಅಲ್ಲಿ ನನಗೆ ಬೆನಿಫಿಟ್ ಆಗ್ಬೇಕಂತೇಳಿ ಹೋಗ್ತದೆ. ಓಕೆ. ಇನ್ನು ಹರಿಯಾಣಕ್ಕೆ ಹೋಗುವಾಗ ಯಾವ ರೀತಿ ನಿಮ್ಮ ಅಂದ್ರೆ ಒಂದು ಹುಡುಗಿಯ ನಂತರ ತುಂಬಾನೇ ಪೇರೆಂಟ್ಸ್ಗೆ ತುಂಬಾ ಕೇರ್ ಇರುತ್ತೆ. ಸೊ ಹುಡುಗರಿಗಿಂತಲೂ ಜಾಸ್ತಿ ಕೇರ್ ಇರುತ್ತೆ. ಸೊ ಹಾಗಿರೋ ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಹೋಗು ಅಂತ ಹೇಳ್ತಾ ಇದ್ದಾರೆ, ಯಾವ ರೀತಿ ನಿಮ್ಮನ್ನ ಅಂದ್ರೆ ರೆಡಿ ಮಾಡ್ತಾ ಇದ್ದಾರೆ ಪ್ಲೇವಿಷ? ನಮಗೆ ಲೈಕ್ ನಾವು ಸ್ಟೇಟಿ ಮಟ್ಟಿಗೆ ಹೋಗ್ತಾ ಇಲ್ಲ, ನಾವು ಸೆಪ್ರೇಟ್ ಹೋಗ್ತಿದ್ದೀವಿ 4 ಜನ. ಓಕೆ. ಲೈಕ್ ಅದರಲ್ಲಿ ಗೊತ್ತಾಗ್ತದೆ ಪೇರೆಂಟ್ಸ್ನ ಲೈಕ್ ಎಷ್ಟು ಸೆಕ್ಯೂರ್ ಆಗಿ. ಖಂಡಿತವಾಗ್ಲು ತುಂಬಾನೇ ಕೇರ್ ಇರ್ಬೇಕು. ಯಾಕಂದ್ರೆ ಎಷ್ಟು ನಾವು ಸೆಕ್ಯೂರ್ ಆಗಿದ್ರು ಕೂಡ ಸಾಕಾಗೋದಿಲ್ಲ. ಸೊ ಯಾವುದೇ ಒಂದು ಕ್ಷೇತ್ರದಲ್ಲಿ ಕೂಡ ನಿಜವಾಗ್ಲೂ ಅವರಿಗೂ ಕೂಡ ನಾವು ಒಂದು ಹ್ಯಾಟ್ಸ್ ಆಫ್ ಅಂತಾನೆ ಹೇಳಬೇಕು. ತುಂಬಾ ಧೈರ್ಯದಿಂದ ನಿಮ್ಮನ್ನ ಅಷ್ಟು ದೂರ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಶ್ರವಣ್, ನಿಮ್ಮ ಪೇರೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಇವಾಗ ಆಲ್ ಅಂದ್ರೆ ಒಂದೇ ತರ ಎಲ್ಲರೂ ಬೆಳಿಗ್ಗಿಂದ ಎದ್ದು ಸ್ಪೋರ್ಟ್ಸ್ ಅಲ್ಲಿ ಅಚೀವ್ ಮಾಡೋ ಆ ಥರ. ಹಾಗಿರುವಾಗ ನಿಮ್ಮ ಓದುವಿಕೆ ಬಗ್ಗೆ ಕೂಡ ಏನಾದ್ರು ಅವರು ಹೇಳ್ತಾರಾ? ಸೊ ಇಲ್ಲ ನೀನು ಕ್ರೀಡಾ ಕ್ಷೇತ್ರದಲ್ಲಿ ಮುಂದುವರಿದ್ರ ಜೊತೆಗೆ ನಿನ್ನ ಓದುವಿಕೆ ಕೂಡ ಹೇಗೆ ಅಂತ ಹೇಳಿ ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ? ಈಗ ನಾವು ಕ್ಲಾಸ್ ಎಲ್ಲ ಮಿಸ್ ಆಗಿ ಎಕ್ಸಾಮಲ್ಲಿ ಮಾರ್ಕ್ಸ್ ಕೆಲಸದ ಕಮ್ಮಿ ಸಿಗ್ತಾರೆ, ಆಗ ಅದು ಸಪೋರ್ಟ್ ಮಾಡ್ತಾರೆ. ಯಾಕೆಂದರೆ ಯಾವಾಗಲೂ ಅವ್ರಿಗೆ ಗೊತ್ತಿರ್ತದೆ ಯಾವಾಗಲೂ A+A ಗ್ರೇಡ್ ತೆಗಿಲಿಕ್ಕೆ ಆಗೋದಿಲ್ಲ ಅಂತ. ಹಾಗೆ ಮತ್ತು ಎಕ್ಸಾಮಲ್ಲಿ ಈಗ ನೋಟ್ಸ್ ಎಲ್ಲ ಬರಲಿಕ್ಕೆ ಆಗಲಿಲ್ಲ ಆದರೆ ಕೆಲವು ಸತಿ ನೋಟ್ಸ್ ಎಲ್ಲ ಚೆಕ್ ಮಾಡುವಾಗ ಎಂತ ಹೇಳುದಿಲ್ಲ, ಅಷ್ಟು ಬರೆಯೋದಿಲ್ಲ.
ಓಕೆ, ಪರವಾಗಿಲ್ಲ, ನೀನು ಮುಂದುವರಿ, ನಿನ್ನ ಇದರಲ್ಲಿ ಸಾಧನೆ ಮಾಡ್ತಿದ್ಯಾ ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ. ಸೊ ಇನ್ನು ನಿಮ್ಮ ಕಾಲೇಜ್ ಬಗ್ಗೆ ಹೇಳೋದಾದ್ರೆ, ಅಲೋಷಿಯಸ್ ಕಾಲೇಜ್ ಅಂದ್ರೆ ಅಲೋಷಿಯಸ್ ಹೇಳಿದ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಮಂಗಳೂರಲ್ಲಿ ಹೆಸರಾಂತ ಒಂದು ಶಿಕ್ಷಣ ಸಂಸ್ಥೆ. ಸೊ ಅಂತಹ ಶಿಕ್ಷಣ ಸಂಸ್ಥೆಯಿಂದ ರೆಪ್ರೆಸೆಂಟೆಡ್ ಆಗಿ ಇವತ್ತು ಹರಿಯಾಣದಲ್ಲಿ ನೀವು ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಮಿಂಚ್ಲಿಕ್ಕೆ ಹೋಗ್ತಿದ್ದಾರೆ. ಏನಂತ ಫೀಲಿಂಗ್ ಆಗುತ್ತೆ ನಿಮಗೆ? ರೋಹನ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ವಿ ಆರ್ ಪ್ರೌಡ್ ಟು ಬಿ ಅನ್ ಅಲೋಷಿಯನ್. ಸೊ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ. ಹೀಗೆ ಜರ್ಸಿ ಅದೆಲ್ಲ ಸ್ಪಾನ್ಸರ್ ಮಾಡ್ತಾರೆ. ಜರ್ಸಿ, ಹುಡೀಸ್ ಎಲ್ಲ ವಾರ್ಮ್ ಅಪ್ಪಿಗೆ ಬೇಕಾದಂತೆಲ್ಲ, ಇದು ಸ್ಪೋರ್ಟ್ಸಿಗೆ ಬೇಕಂದ್ರೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ಮತ್ತು ನಮ್ಮದು ಗ್ರೌಂಡ್ ಸಹ ತುಂಬ ಒಳ್ಳೆ ಮೇಂಟೈನ್ ಮಾಡ್ತಾರೆ. ಹಾಗೆ ಅಲ್ಲಿ ಸಹ ನಮಗೆ ಪ್ರಾಕ್ಟೀಸ್ ಮಾಡ್ಬೋದು. ಮತ್ತು PD ಲೆಕ್ಚರರ್ಸ್ ಎಲ್ಲ, ಸೊ ಎಲ್ಲರೂ ಕೂಡ PT ಆಗಿರ್ಬೋದು ಅಥವಾ ನಿಮ್ಮ ಲೆಕ್ಚರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಅಟೆಂಡೆನ್ಸ್ ಆಗಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಇವಾಗ ಸೆಕೆಂಡ್ PU ನೀವು ಕಲಿತಾ ಇದ್ದೀರಾ, ಹೌದಲ್ವಾ? ಪಬ್ಲಿಕ್ ಬೇರೆ ಹತ್ರ ಬಂತು. ಸೊ ತುಂಬಾನೇ ಒಂಥರ ಅಂದ್ರೆ ಎರಡು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ಹಾಗಿರೋ ಹೇಗೆ, ಅದು ಕೂಡ ಹೆದರಿಕೆ ಆಗುತ್ತಾ? ಆ ಥರ ಏನಾದರೂ ನಿಮ್ಗೆ ಇದಾಗುತ್ತಾ? ಹೌದು, ಸ್ವಲ್ಪ ಟೆನ್ಷನ್ಸ್ ಇರ್ತದೆ ಮಾತ್ರ. ಈಗ ಡಿಸೆಂಬರಲ್ಲಿ ನಮ್ಮದು ನ್ಯಾಷನಲ್ಸ್ ಎಲ್ಲ ಮುಗಿತದೆ. ಸೊ ಮತ್ತೆ ಜಾನ್ವರಿಯಿಂದ ಪ್ರಿಪ್ರೇಟರಿ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ಬೋದು ಖಾಲಿ ಸ್ಟಡೀಸಿಗೆ. ಓಕೆ, ಸೊ ಖಂಡಿತವಾಗ್ಲೂ ತುಂಬ ಒಳ್ಳೆ ಒಂದು ಏನಂದರೆ ಅಲೋಷಿಯಸ್ ಕಾಲೇಜ್ ಅಂತ ಹೇಳಿದ ತಕ್ಷಣ ಗೊತ್ತಾಗುತ್ತೆ ಯಾವೆಲ್ಲ ಕ್ಷೇತ್ರದಲ್ಲಿ ಅದು ಎಷ್ಟು ಮುಂಚೂಣಿಯಲ್ಲಿದೆ ಅಂತ ಹೇಳಿ. ಸೊ ಅಂತಹ ಸ್ಕೂಲಲ್ಲಿ, ಅಂತಹ ಕಾಲೇಜಲ್ಲಿ ಕಲೀಲಿಕ್ಕೆ ನಮಗೆ ನಿಜವಾಗ್ಲೂ ಹೆಮ್ಮೆ ಅಂತ ಅನಿಸುತ್ತೆ. ಯಾಕೆಂದರೆ ಕೇವಲ ಶಿಕ್ಷಣಕ್ಕೆ ಮಾತ್ರ ಅಲ್ಲ, ಕ್ರೀಡಾ ಕ್ಷೇತ್ರಕ್ಕೂ ಕೂಡ ಬಹಳಷ್ಟು ಒತ್ತನ್ನು ನೀಡ್ತಾ ಇದೆ ಅಲೋಷಿಯಸ್ ಕಾಲೇಜ್. ಅಂತಹ ಒಂದು ಕಾಲೇಜಿನಿಂದ ಬಂದಂತಹ ಅಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಕಲಿತಂತಹ ಅಲೋಷಿಯಸ್ ಅಚೀವರ್ಸ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ V4 ನ್ಯೂಸ್ನ ಪರವಾಗಿ ನಾನಿವತ್ತು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ, ಧನ್ಯವಾದ ಸಲ್ಲಿಸಿದ್ದೇನೆ. ಅದೇ ರೀತಿ ಮುಂದೆ ಬರುವಂತಹ ಹರಿಯಾಣದಲ್ಲಿ ನಡುವಂತಹ ಕ್ರೀಡಾ ಒಂದು ಕೂಟದಲ್ಲಿ, ಸ್ಪರ್ಧೆಯಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಲಿ ಅಂತ ಹೇಳಿ ಎಲ್ರಿಗೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇದ್ದೇನೆ. ಸೊ ವೀಕ್ಷಕರೇ, ಇಲ್ಲಿಗೆ ಕೊನೆಗೊಳ್ಳಲಿಲ್ಲ, ಮತ್ತಷ್ಟು ಅಲೋಷಿಯಸ್ನ ಅಚೀವರ್ಸ್ ಬಾಕಿ ಇದ್ದಾರೆ, ಅವರನ್ನು ಕೂಡ ಮಾತಾಡಿಸ್ತೇನೆ. ಆದ್ರೆ ಅದಕ್ಕಿಂತ ಮೊದಲು ಅಲೋಷಿಯಸ್ ಅಚೀವರ್ಸ್ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಅಲೋಷಿಯಸ್ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರು, ಆಗಲೇ ಹೇಳಿದೆ, ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣ ಕ್ಷೇತ್ರ ಮಾತ್ರ ಅಲ್ಲ, ಕ್ರೀಡಾ ಕ್ಷೇತ್ರ ಆಗಿರ್ಬೋದು, ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಕೂಡ ಮಿಂಚಿದಂತಹ ಜಿಲ್ಲೆ. ಇಂತಹ ಒಂದು ಸಾಧನೆ ಮಾಡಿದಂತಹ ಸಾಧಕ ಸಾಧಕಿಯರನ್ನ ನೀಡಿದಂತಹ ಕೊಡುಗೆ ಇಲ್ಲಿಯ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗೂ ಸಲ್ಲತ್ತೆ. ಅದರಲ್ಲೂ ಕೂಡ ಮಂಗಳೂರಿನ ಹೆಸರಾಂತ ಶಿಕ್ಷಣ ಸಂಸ್ಥೆ ಅಲೋಷಿಯಸ್ PU ಕಾಲೇಜ್ ಬಹಳ ಒಂದು ವಿಶೇಷ ರೀತಿಯಲ್ಲಿ ಸಾಧನೆ ಮಾಡಿದಂತಹ ಶಿಕ್ಷಣ ಸಂಸ್ಥೆ ಅಂತಾನೆ ಹೇಳ್ಬೋದು. ಸೊ ಇವತ್ತು ಕೂಡ ಅಂತಹ ಒಂದು ಸಾಧನೆ ಮಾಡಿದಂತಹ ಸಾಧಕ ಸಾಧಕಿಯರನ್ನ ನೀಡಿದಂತಹ ಕೊಡುಗೆ ಈ ಶಿಕ್ಷಣ ಸಂಸ್ಥೆಗೆ ಇದೆ. ಬನ್ನಿ, ಆಗಲೇ ನಾನು ಮಾತಾಡಿದ ಹಾಗೆ ಕ್ರೀಡಾ ಕ್ಷೇತ್ರದಲ್ಲಿ ಯಾರೆಲ್ಲ ಸಾಧನೆ ಮಾಡಿದ್ರು 4 ಮಂದಿ ಅಚೀವರ್ಸ್ಗಳನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಇದೀಗ ಮತ್ತೆ 3 ನನ್ನ ಜೊತೆ ಇದ್ದಾರೆ, ವಿದ್ಯಾರ್ಥಿನಿಯರು. ಬನ್ನಿ, ಅವರನ್ನು ಪರಿಚಯ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಪ್ರಥಮವಾಗಿ ನಾನು ಗಾಲ್ಫ್ನಲ್ಲಿ ವಿಶೇಷ ಸಾಧನೆ ಮಾಡ್ತಾ ಇರುವಂತಹ ಐಶ್ವರ್ಯ ರಾಜ್ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ. ಥ್ಯಾಂಕ್ ಯು. ಓಕೆ, ನಂತರ ಮತ್ತೋರ್ವ ವಿದ್ಯಾರ್ಥಿ ನಮ್ಮ ಜೊತೆ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿ ವಿಶೇಷ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ, ವಿಜಯ್ ತುಳ್ಳಾಲಿದ್ದಾರೆ. ಬನ್ನಿ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತಿಸೋಣ. ನಮಸ್ತೆ ವಿಜಯ್. ಅದೇ ರೀತಿ ಸ್ಕೇಟಿಂಗ್. ಸೊ ಈ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಇದು ಪರಿಚಯ ಇದೆ, ಸ್ಕೇಟಿಂಗ್ ಅಂದ್ರೆ ಏನು ಅಂತ ಹೇಳಿ. ಸೊ ಕಾಲಲ್ಲಿ ಚಕ್ರ ಕಟ್ಕೊಂಡು ಓಡಾಡ್ತಾ ಇರ್ತಾರೆ. ಸೊ ಅದರಲ್ಲಿ ಕೂಡ ಸಾಧನೆ ಮಾಡಬೇಕು ಅಂತ ಹೇಳಿ ಒಳ್ಳೆ ಆಸೆಯನ್ನು ಇಟ್ಕೊಂಡಿದ್ದಾರೆ, ಅಶ್ವಿನ್ ಡಿ ಸಿಲ್ವಾ ಅಂತ ಹೇಳಿ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತಿಸಿದ್ದೇನೆ. ನಮಸ್ತೆ. ಸೊ ಇವಾಗ ಮೊದಲಾಗಿ ನಾನು ಗಾಲ್ಫ್ನಲ್ಲಿ ಇವಾಗ ತಾನೇ ಹೆಜ್ಜೆ ಇಡ್ತಿರುವಂತಹ ಐಶ್ವರ್ಯ ರಾಜ್ ಅವರನ್ನು ಕೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ. ಹೇಗೆ ಇಂಟ್ರೆಸ್ಟ್ ಬಂತು ಗಾಲ್ಫಲ್ಲಿ ನಿಮಗೆ ಅಂತ ಹೇಳಿ? Actually, it was an accident. When I was in the dentist clinic, my mom had taken me to the dentist clinic, and her friend was like, she's taking her daughter to a summer camp in Pilikula Golf Club. So my mom was like, even you go with her. So I went to the summer camp, and there were about 60 children there. And at the end of the summer camp, they were like, they'll select 3 people, and I was selected. Since then, I've been playing, and I developed interest. ಅನಿರೀಕ್ಷಿತವಾಗಿ ಬಂದಂತಹ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಳ್ಳದೆ ಯೂಸ್ ಮಾಡ್ಕೊಂಡ್ರಿ ಅಂತ ಹೇಳ್ಬೋದು. ಸೊ ಹಾಗಿರುವಾಗ ನಿಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಅಲೋಷಿಯಸ್ ಕಾಲೇಜಿನ ಬಗ್ಗೆ ಹೇಳೋದಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
The reason I joined Aloysius was because they give very good encouragement for academics as well as sports and extracurricular activities. Yeah. And everybody supports very good, and our principal also, he gives a lot of encouragement. And we have like a very huge campus also, and various athletes actually, they get a good opportunity to practice here. Yeah. So I chose Aloysius. ಓಕೆ, ಈ ಒಂದು ಕಾರಣಕ್ಕೆ ಎಲೋಷಿಯಸನ್ನು ಚೂಸ್ ಮಾಡಿದ್ರೆ, ಅಂದರೆ ಕೇವಲ ಏನು ಸಾಧನೆ ಮಾಡಬೇಕು ಅಂತ ಹೇಳಿ ಇಚ್ಛೆ ಇದ್ದವರು ಖಂಡಿತವಾಗ್ಲೂ ಎಲೋಷಿಯಸ್ಗೆ ಹೋದರೆ ಅಂತಹ ಒಂದು ಪ್ರೋತ್ಸಾಹ ಸಿಗುತ್ತೆ ಅನ್ನುವ ಹುಮ್ಮಸ್ಸಿನಿಂದ, ಒಂದು ಧೈರ್ಯದಿಂದ ಅಂತಹ ಕಾಲೇಜಿಗೆ ಹೋಗಿದ್ದೀನಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಕೂಡ ಅದೊಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಟು ನಾನು ಬರ್ತೇನೆ ವಿಜೇತ್ ಹತ್ರ. ಸೊ ಸಂಗೀತ ಕ್ಷೇತ್ರದಲ್ಲಿ ನಾನೊಬ್ಬ ಸಾಧಕ ಆಗಬೇಕು ಅಂತ ಹೇಳಿ ಹೋಗ್ತಾ ಇದ್ದೀರಾ, ಕಲಿತಾ ಇದ್ದೀರಾ. ಯಾರ ಇದರಲ್ಲಿ ಕಲಿತಿದ್ದೀರಾ ನೀವು? ನಾನು KV ರಾಮನ್ ಹಾಗೆ ಹೀಗೆ ರವಿಕಿರಣ್ ಮಣಿಪಾಲ್ ಅವರ ಹಿಂದೂಸ್ತಾನಿ ಕಲಿತೆ. ಸೊ ಕರ್ನಾಟಿಕ್ ಮತ್ತು ಹಿಂದೂಸ್ತಾನಿ ಎರಡು ಕೂಡ ನೀವು ವೋಕಲ್ ಆಗಿ ಕೊಡ್ತೀರಾ? ಹಿಂದೂಸ್ತಾನಿ ಕಲಿತಿದ್ದೀರಾ. ಸೊ ಹಿಂದೂಸ್ತಾನಿ ಯಾವ ವಿಭಾಗದಲ್ಲಿ ಮಾಡ್ತಾ ಇದ್ದೀರಾ ಇವಾಗ? ಈಗ ನಾನು ಮಧ್ಯಮ ಮತ್ತು ಪ್ರಥಮವಾಗಿ ಮಾಡ್ತಾ ಇದ್ದೀರಾ. ಸೊ ಹೇಗೆ ನಿಮಗೆ ಒಂದು ಆ ಥರ ಸಾಧನೆ ಮಾಡಬೇಕು ಅಂತ ಹೇಳಿ ಒಂದು ಇಂಟ್ರೆಸ್ಟ್ ಬಂತು ಸಂಗೀತ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ? ಅಂದರೆ ತುಂಬ ಚಿಕ್ಕದಿರುವಾಗ ಸಿಕ್ಕಿದ್ದನ್ನೆಲ್ಲ ಬಡಿತಿದ್ದೆ. ಸೊ ಅಪ್ಪ ಅಮ್ಮ ಮ್ಯೂಸಿಕಲ್ಲಿರೋ ಟೇಸ್ಟ್ ಏನೋ ಗುರುತಿಸಿದ್ರು. ಹಾಗೆ ಫಸ್ಟ್ ಸ್ಟ್ಯಾಂಡರ್ಡ್ ಆ ಟೈಮಲ್ಲಿ ಕ್ಲಾಸಿಗೆ ಸೇರಿಸಿದ್ರು. ಸೊ ಕೇಳ್ತಾ ಒಂದು ಅಭಿರುಚಿ ತುಂಬ ಬಂತು. ಹಾಗೆ ನನ್ನ ಗುರುಗಳಾದ KV ರಾಮನ್ ಸರ್ ನನಗೆ ತುಂಬಾ ಸ್ಟೇಜ್ ಕೊಟ್ಟರು. ಇಷ್ಟವರೆಗೆ ನಾನು 300ಕ್ಕೂ ಹೆಚ್ಚು ಸ್ಟೇಜಲ್ಲಿ ಹಾಡಿದ್ದೇನೆ. ಸೊ ಅದು ನನಗೆ ಇನ್ನೂ ತುಂಬ ಕಾನ್ಫಿಡೆನ್ಸ್ ಸಿಕ್ಕಿತ್ತು. ಅಲ್ಲದೆ ನಮ್ಮ ಕಾಲೇಜಲ್ಲಿ ಸರ್ ತುಂಬ ಸಪೋರ್ಟ್ ಸಿಕ್ಕಿದೆ. ಹೇಗೆ ಕಾಲೇಜಸ್ ಅಂತ ಹೇಳೋದಾದ್ರೆ? ಕಾಲೇಜಲ್ಲಿ ಅಂದರೆ ನಾನು ಸೆಕೆಂಡ್ ಸ್ಟ್ಯಾಂಡರ್ಡಿಂದ Aloysius ಅಲ್ಲೇ ಇದ್ದೇನೆ. ಅದರಿಂದ ಅಲ್ಲಿ ಕೂಡ ನಮಗೆ ಕಾಲೇಜಲ್ಲಿ ತುಂಬ ಗೊತ್ತಿತ್ತು ನಾನು ಹಾಡ್ತೇನೆ ಅಂತ. ಮತ್ತೆ ನಮಗೆ ಯಾವುದೇ ಕಾಂಪಿಟೇಷನ್ ಆಗಲಿ ಅಥವಾ ಕಾಲೇಜಲ್ಲಿ ಸ್ಪೋರ್ಟ್ಸ್ ಎಕ್ಸ್ಟ್ರಾ ಕರಿಕ್ಯುಲರ್ಸ್ಗೂ ತುಂಬ ಸಪೋರ್ಟ್ ಇದೆ. ನನಗೆ ಮ್ಯೂಸಿಕಲ್ ಡೇ ಆಗಿರ್ಬೋದು, ಪ್ರೀನಿಕ್ ಆಗಿರ್ಬೋದು, ಹಾಗೆ ನನಗೆ ಕಾಲೇಜ್ ಡೇ ಇದೆ, ಅದಕ್ಕೂ ತುಂಬ ಸಪೋರ್ಟ್ ಮಾಡ್ತಾರೆ. ಎವ್ರಿ ಪರ್ಟಿಕ್ಯುಲರ್ ಲೆಕ್ಚರರ್ ಅಂತ ಹೇಳಿದ್ರೆ ತಂದೆ ಮಗ ಅಥವಾ ಮಗಳಾಗಿ ಅಷ್ಟು ಒಂದು ಹುಮ್ಮಸ್ ಕೊಟ್ಟು ಅಷ್ಟು ಸಪೋರ್ಟ್ ಮಾಡ್ತಾರೆ. ಓಕೆ, ತುಂಬ ಒಂದು ಒಳ್ಳೆಯ ವಿಷಯ. ಯಾಕೆಂದರೆ ಮೇಯ್ನಾಗಿ ಪೇರೆಂಟ್ಸ್ಗಳಿಂದ ನಂತರ ನಮಗೆ ಬಲ ಅಂತ ಕೊಡೋದೇ ಲೆಕ್ಚರ್ಸ್ ಆಗಿರ್ಬೋದು, ಟೀಚರ್ಸ್ಗಳಾಗಿರ್ಬೋದು. ಸೊ ಅವ್ರು ನಮ್ಮ ಫ್ಯಾಮಿಲಿ ಥರ ಇದ್ರೆ ನಮಗೆ ಕೂಡ ಒಂದು ಬೆಳಿಬೇಕು ಅನ್ನೋ ಒಂದು ಹುಮ್ಮಸ್ಸು ಬರುತ್ತೆ. ಸೊ ಮಕ್ಕಳಾಗಿ ನೋಡಿ ಅಂತಹ ಅಟ್ಮಾಸ್ಫಿಯರ್ Aloysius ಕಾಲೇಜಲ್ಲಿ ಇದೆ ಅಂತ ಹೇಳ್ತೀರಾ. ಸೊ ನೆಕ್ಸ್ಟ್ ಸ್ಕೇಟಿಂಗ್ ಅಂತ ಹೇಳಿದ್ರೆ ಸ್ವಲ್ಪ ಭಯ ಆಗುತ್ತೆ ಖಂಡಿತವಾಗ್ಲಿ. ಯಾಕಂದ್ರೆ ಆ ಕಾಲಿಗೆ ಚಕ್ರ ಕಟ್ಕೊಂಡು ನಡೆಯೋದ್ರಿಂದ ಹೀಗೇನು ನಡೀಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ, ಓಡೋದು ನಡೆಯೋದು. ಸೊ ಅದರಲ್ಲಿ ಹೇಗೆ ನೀವು ಇಂಟ್ರೆಸ್ಟ್ ಬಂತು ಅಂತ ಹೇಳಿ ಅಶ್ವಿನ್? I started in 2008. Okay. My father's friend, he was the only coach in Mangalore at the time, skating. So I was a really lazy kid and my father decided I needed to go out of the house more. So he thought maybe I should start skating. So I started skating. I was very bad at it. Within the first 2 months I broke my arm. I stopped skating. Okay. My sister joined skating after, younger sister, she's 12 right now. Okay. So she joined skating and she excelled in this. Okay. And many people said that your son's not going to do anything, he will never achieve in anything. So my father took that as a challenge. He told me about this, I took this as a challenge, and we worked hard, everyone, my parents, everyone. ಓಕೆ, ಎಷ್ಟು ವರ್ಷಗಳಿಂದ ಕಲಿತಿದ್ದೀರಾ ಸ್ಕೇಟಿಂಗ್ ಅನ್ನ? 2012 ಅಲ್ಲಿ we started proper 5 years training. Yeah, 5 years. 5 years ಆಯ್ತು. I used to roller skate. From the past 2 years I've been ice skating now. ಓಕೆ, ಐಸ್ ಸ್ಕೇಟಿಂಗ್ ಮಾಡ್ತಾ ಇದ್ದೀರಾ. ಸೊ ಹೇಗೆ ಭಯ ಆಗುದಿಲ್ವಾ? ಆಗ್ತದೆ. We fall many times. It's a hard sport, but ಅದು ಹೇಗೆ ಅಂತ ನಮ್ಗೂ ಕೂಡ ಐಸ್ ಸ್ಕೇಟಿಂಗ್ ಅಂದ್ರೆ ಹೇಳಿ ಕೊಡ್ಬೋದಾ? ಐಸ್ ಸ್ಕೇಟಿಂಗ್ ಸೇಮ್ ರೋಲರ್ ಸ್ಕೇಟಿಂಗ್ ಅಲ್ಲಿ ಇನ್ಲೈನ್ ಅಂತ ಇರ್ತದೆ, 4 wheels in 1 line. In ice skating it's a blade. So it comes up to I think
2 millimeters, ಓಕೆ 17 inch ಇರ್ತದೆ ಅದು blade. ಸೊ ಅದು ಹಾಕಿ ಶಾರ್ಪ್ ಎಲ್ಲ ಮಾಡ್ಲಿಕ್ಕೆ ಇರ್ತದೆ. ಸೊ ಐಸ್ ಅಲ್ಲಿ ಹಾಗೆ ಐಸ್ ಅಲ್ಲಿ ಮಾಡುವಂತದ್ದು, ಅದಕ್ಕೆ ಐಸ್ ಸ್ಕೇಟಿಂಗ್ ಅಂತ ಹೇಳ್ತಾರೆ. ಸೊ ಹಾಗಿರುವಾಗ ಸೊ ಎಲಿಷಿಯಸ್ ಕಾಲೇಜಲ್ಲಿ ನೋಡಿದ್ರೆ ಎಲ್ಲದಕ್ಕೂ ಕೂಡ ಇಂಟ್ರೆಸ್ಟ್ ಇದೆ, ತುಂಬಾ ಓದಿದ್ ಕೊಡ್ತಾರೆ. ಇದೊಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು, ಸ್ಕೇಟಿಂಗ್ ಅಂದ್ರೆ ಹೇಳಿದ್ರೆ ವಿಶೇಷ ಅಂತ ಹೇಳಿ. ಇನ್ನು ಮ್ಯಾಂಗ್ಳೂರಲ್ಲಿ ಕೂಡ ಅಂತ ಒಂದು ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ ಇವಾಗ ಕದ್ರಿ ಈ ಕಡೆ ಮಾಡ್ತಾ ಇದ್ದಾರೆ. ಸೊ ನನ್ಗೆ ತಿಳಿದ ಮಟ್ಟಿಗೆ ಸೊ ಅದನ್ನ ಬಿಟ್ಬಿಟ್ರೆ ಬೇರೆ ಕಡೆ ಅಂತ ಹೇಳಿ ತುಂಬಾ ಒಂದು ಅಂದ್ರೆ ಅಂತ ಒಂದು ಕ್ಲಾಸಸ್ ತುಂಬಾನೇ ರೇರ್. ಸೊ ಹಾಗಿರುವಾಗ ಎಲಿಷಿಯಸ್ ಅಲ್ಲಿ ಹೇಗೆ ಇಂಪ್ರೂವೈಸ್ ಮಾಡ್ಲಿಕ್ಕೆ ನಿಮ್ಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಿ? ನಾನು ಐಸ್ ಸ್ಕೇಟಿಂಗ್ ಜಾಯ್ನ್ ಆಯ್ತು ಎಲೋಷಿಯಸ್ ಜಾಯ್ನ್ ಮುಂಚೆ. ಸೊ we don't have ice skating infrastructure in India, so I have to go to other countries for training. So one of my dad's cousins, he was in Aloysius, and he said that we'll support over here, and because I have to keep going to I train in South Korea, so I keep going to South Korea for 3 months or 2 months over there for training. So the college really supported me, and they didn't show any sign of ಡಿಸಪಾಯಿಂಟೆಡ್ ಅಂತ ಹೇಳಿ ಖಂಡಿತವಾಗ್ಲೂ. ಸೊ ಹಾಗೆ ನೋಡಿದ್ರೆ ಐಸ್ ಸ್ಕೇಟಿಂಗ್ ಆಗಿರೋ ಸ್ಕೇಟಿಂಗ್ ಅಂತಾನೆ ತುಂಬಾ ಭಯ, ಅದ್ರಲ್ಲೂ ಕೂಡ ಇವಾಗ ಮುಂದುವರಿತ ಐಸ್ ಸ್ಕೇಟಿಂಗ್, ಅದ್ರಲ್ಲೂ ಕೂಡ ಎಲೋಷಿಯಸ್ ಕಾಲೇಜ್ ಅನ್ನೋದು ಬಹಳಷ್ಟು ಹೇಳೋದಿದ್ರೆ ಎಲ್ಲಾ ಕ್ಷೇತ್ರಕ್ಕೂ ಕೂಡ ಎಲ್ಲರನ್ನ ಕೂಡ ನಾವು ಸಾಧನೆ ಮಾಡ್ತೀವಿ, ಸಾಧಕರನ್ನ ನೀಡ್ತೀವಿ ಅಂತ ಹೇಳಿ ತುಂಬಾ ಒಂದು ಹುಮ್ಮಸ್ಸಿನಿಂದ ಹೊರಟಿದೆ. ನಿಜವಾಗ್ಲೂ ಕೂಡ ಹೇಳೋದಾದ್ರೆ ಅದಕ್ಕೆ ನಿಜವಾಗ್ಲೂ ಕೈ ಮುಗಿಬೇಕು ಖಂಡಿತವಾಗ್ಲೂ ಅಂತಹ ಒಂದು ಶಿಕ್ಷಣ ಸಂಸ್ಥೆಗೆ. ಸೊ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ ಈ ಎಲೋಷಿಯಸ್ HUS ಗಳ ಜೊತೆಗೆ. ಸೊ ಅದಕ್ಕಿಂತ ಮೊದಲ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಎಲೋಷಿಯಸ್ HUS ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಮಂಗಳೂರಿನ ಹೆಸರಾಂತ ಶಿಕ್ಷಣ ಸಂಸ್ಥೆ ಎಲೋಷಿಯಸ್ PU ಕಾಲೇಜಿನ ವಿದ್ಯಾರ್ಥಿಗಳು ಸಾಧನೆ ಮಾಡಿದಂತಹ ಸಾಧಕಿಯರಂತಾನೆ ಹೇಳ್ಬೋದು, ಸಾಧನೆ ಮಾಡ್ತಾ ಇದ್ದಾರೆ, ಸೊ ಮುಂದುವರಿತಾ ಇದ್ದಾರೆ. ಸೊ ಹಾಗಿರುವಾಗ ನಾವು ಸಿಂಗಿಂಗ್ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ ಮಿಂಚ್ಲಿಕ್ಕೆ ಹೊರಟಿರುವಂತಹ ಹೊಸ ಪ್ರತಿಭೆ ಒಂದು ಅಂತ ಹೇಳಿದ್ರೆ ವಿಜಯ್ ತುಳ್ಳಾಲ್ 300ಕ್ಕೂ ಹೆಚ್ಚು ಏನು ಶೋಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಹೇಳಿದ್ರೆ ಸೊ ಸಂಗೀತ ಅಂತ ಹೇಳಿದ ತಕ್ಷಣ ತುಂಬಾನೇ ಒಂದು ಗೌರವಯುತವಾದಂತಹ ಒಂದು ಕ್ಷೇತ್ರ ಅಂತಾನೆ ಹೇಳ್ಬೋದು. ಸೊ ಹಾಗಿರುವಾಗ ಇವಾಗ ಅಂದ್ರೆ ಹೆಚ್ಚಾಗಿ ಖಾಸಗಿಯಾಗಿ ಕೂಡ ತುಂಬಾ ಕಾಂಪಿಟೇಷನ್ ನಡೀತಾ ಇದೆ. ಸೊ ಇಂಥದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವ ಒಂದು ವಿಚಾರ ಏನಾದ್ರೂ ಇದೆಯಾ ನಿಮ್ಗೆ? ಹೌದು ಮ್ಯಾಮ್, ಇದೆ. ಫಸ್ಟ್ ಸ್ಟಡೀಸ್ ಮುಗಿಸಿ ಐ ವಿಲ್ ಡೆಫಿನೆಟ್ಲಿ ಪಾರ್ಟಿಸಿಪೇಟ್. ಅಂದ್ರೆ ಮೊದಲು ಓದಿಗೆ ಇದು ಕೊಟ್ಟು ನಂತರ ಇದು ಮಾಡ್ಬೇಕಂತ. ನಮಗಾಗಿ ಒಂದು ಹಾಡನ್ನ ಹಾಡ್ಬೋದಾ ಹಾಗಾದ್ರೆ? ಯಾ ಶೂರ್. ಓಕೆ, ಹಾಗಾದ್ರೆ ಸೊ ಯಾವ ಅಂದ್ರೆ ಕರ್ನಾಟಕ ಹಾಡ್ತಿದ್ರೆ ಹಿಂದೂಸ್ತಾನಿ ಹಾಡ್ತಿದ್ದೀರಾ? ಕ್ಲಾಸಿಕಲ್ ಫಿಲ್ಮ್ ಸಾಂಗ್. ಯಾ ಓಕೆ ಓಕೆ, ತೊಂದರೆ ಇಲ್ಲ. ಓಕೆ, ಇದು ನನ್ನ ಮೋಸ್ಟ್ ಫೇವರಿಟ್ ಸಾಂಗ್. ಓಕೆ, ಮಿತವಾ ಫ್ರಮ್ ದ ಮೂವಿ ಕಭಿ ಅಲ್ವಿದಾ ನಾ ಕೆ. मेरे मन ये बता दे तू किस ओर चला है तू, क्या पाया नहीं तूने, क्या ढूंढ रहा है तू, जो है अनकही जो है अनसुनी वो बात क्या है बता, मितवा कहे धड़कने तुझसे क्या, मितवा ये खुद से तो ना तू छुपा. ಓಕೆ, ತುಂಬಾ ಖುಷಿ ಆಯ್ತು ವಿಜೇತ್. ಆಗ್ಲೇ ಮಾತಾಡ್ತಿರುವಾಗ ನಾನು ಅನ್ಕೊಳ್ತಾ ಇದ್ದೆ ಇವರು ತುಂಬಾ ಸ್ಲೋ ಮಾತಾಡ್ತಿದ್ದಾರೆ, ಹಾಗಾದ್ರೆ ಸಿಂಗಿಂಗ್ ವಾಯ್ಸ್ ಎಷ್ಟು ಬಟ್ ನಿಜವಾಗ್ಲೂ ಕೂಡ ಹೇಳಿ ನಿರೀಕ್ಷೆಗೂ ಮೀರಿದ ಕೂಡ ಗುಡ್ ಲಕ್ ಅಂತ ಹೇಳ್ತಿದ್ದಾರೆ. ಮತ್ತಷ್ಟು ಸಾಧನೆ ಮಾಡ್ಕೊಳ್ಳಿ. ಸೊ ನಿಮ್ಮ ಏನು ಆಸೆಗಳಿದೆ ಅದೆಲ್ಲ ಈಡೇರ್ಲಿ ಅಂತ ಹೇಳ್ತಾ ಇದ್ದಾನೆ. ಸೊ ಐಶ್ವರ್ಯ, ನಿಮ್ ಜೊತೆ ಮಾತಾಡೋದಾದ್ರೆ ಆಗ್ಲೇ ಹೇಳಿದ್ರಿ ಸ್ಕೂಲ್ನ ಬಗ್ಗೆ ತುಂಬಾನೇ ಹೆಮ್ಮೆ ಅಂತ ಅನ್ಸುತ್ತೆ, ಕಾಲೇಜಿನ ಬಗ್ಗೆ ಅಂತ ಹೇಳಿ. ಸೊ ನೆಕ್ಸ್ಟ್ ಲೆವೆಲ್ಗೆ ಹೇಗೆ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ? Actually, my golf club is sponsoring me, my Okay. Pidikula Golf Club, and I have a trainer also, coach, my Kadapa sir is my coach. ಓಕೆ, And like everybody has been supporting me to it. They send me for different tournaments, like it can be at Bangalore or Coorg or Delhi or something. So they all encourage me for that, and then whenever I'm free, I go to the golf course, I hit some balls with my coach,
I attend the practice sessions, and yeah, I'll have to win more tournaments, and in the All India also. Okay. I'll be playing All India this month at Bangalore. ಅಟ್ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀರಾ ನೀವು? Yeah, this 18th. ಸೊ ಹಾಗಿರುವಾಗ ಸೊ ಅದ್ರ ಪ್ರಾಕ್ಟೀಸ್ ನಡೀಲೇಬೇಕು, ಹೌದಲ್ವಾ? ಸೊ ನಿಮ್ಮ ಸ್ಕೂಲ್ ಲೆವೆಲ್ಸ್ ಅಲ್ಲಿ ನಿಮ್ಮ ಟೈಮಿಂಗ್ಸ್ ಆಗಿರ್ಬೋದು, ಅಥವಾ ಇವಾಗ ನೀವು ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಬೇರೆ ಕಡೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಸೊ ಆಗಿರುವಾಗ ಅವ್ರು ಹೇಗೆ ನಿಮ್ಮನ್ನು ಸಪೋರ್ಟ್ ಮಾಡ್ತಿದ್ದಾರೆ? ಸ್ಕೂಲ್ ಬಿಟ್ಟು ಹೋಗ್ತಾ ಇದ್ದೀರಾ ಅಥವಾ ಮಿಡಲ್ ಅಲ್ಲಿ ಏನಾದ್ರು ಪ್ರಾಕ್ಟೀಸಿಗೆ ಹೋಗ್ತಿದ್ದೀರಾ? Yeah, since obviously you can't have there's no golf course in my college right now, and so after class hours, whenever I'm free, basically I'm on the golf course. I'll be practicing, and weekends obviously I have to play. I give most of my time to golf. If I have a free hour, I go to play and then I come back, and my teachers, if I miss some of the classes, they give extra hours and help me cover up the portion and all that. Okay. So yeah, they're supporting me like that. I go whenever I'm free. ಓಕೆ. ಸೊ ನೀವು ಯಾವಾಗ ಫ್ರೀ ಇರ್ತೀರಾ ಅವಾಗ ನೀವು ಗಾಲ್ಫ್ ಆಡ್ಲಿಕ್ಕೆ ಹೋಗ್ತೀರಾ ಅಂತ ಹೇಳಿ. ಸೊ ಅದನ್ನ ಬಿಟ್ಬಿಟ್ಟು ಬೇರೆ ಏನಾದ್ರು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಗ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ? I play a lot of sports actually, but golf is my favorite. I've played badminton. I've played for the state level actually. ಬ್ಯಾಡ್ಮಿಂಟನ್ ಕೂಡ ಸ್ಟೇಟ್ ಲೆವೆಲ್ಗೆ ಹೋಗಿದ್ದೀರಾ? Then I play table tennis also, but table tennis like district level. ಓಕೆ. Yeah. Sometimes ಅದ್ರಲ್ಲಿ ಇಂಟ್ರೆಸ್ಟ್ ಗಾಲ್ಫ್ ಅಲ್ಲೇ ಇದೆ ನಿಮ್ಗೆ, ಅದರಲ್ಲೇ ಅಚೀವ್ ಮಾಡಬೇಕು ಅಂತ ಹೇಳಿ. ಸೊ ಹಾಗಿರುವಾಗ ನಿಮ್ಮ ಒಂದು ಇವಾಗ ವಿಜಿತ್ ಸಂಗೀತ ಅಂತ ಹೇಳಿದ ನಂತರ ಸ್ಕೂಲಲ್ಲಿ ಕೂಡ ತುಂಬಾ ಕಾಂಪಿಟೇಷನ್ಸ್ ಬಂದೇ ಬರುತ್ತೆ. ಸೊ ಹೇಗೆ ಅಂದ್ರೆ ಟೀಚರ್ಸ್ಗಳು ಬೆಂಟ್ ಆಗ್ತಾರ, ನೋಡು ವಿಜಿತ್ ನೀನ್ ಮಾಡು, ಈ ತರ ಕಾಂಪಿಟೇಟಿವ್ಗೆ ನೀನ್ ಪಾರ್ಟಿಸಿಪೇಟ್ ಮಾಡು ಅಂತ, ಆತರ ಏನಾದ್ರು ನಿಮ್ಮನ್ನ ಮಾಡ್ತಾರ? ತುಂಬಾ ಅಂದ್ರೆ ತುಂಬಾ. ಪ್ರಿನ್ಸಿಪಲ್ ಇಂದ ಎಲ್ಲ ಲೆಕ್ಚರರ್ಸ್ ಅಥವಾ ಎಲ್ಲ ನಾನ್ ಟೀಚಿಂಗ್ ಸ್ಟಾಫ್ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡ್ತಾರೆ. ಯಾವ್ದಾದ್ರು ಕಾಂಪಿಟೇಷನ್, ಇಂಟರ್ ಕಾಲೇಜ್ ಕಾಂಪಿಟೇಷನ್ ಬಂದ್ರೆ, ವಿಜಿತ್ ನಾಡಿದ್ದು ಕಾಂಪಿಟೇಷನ್ ಇದೆ, ಗೆದ್ದೆ ಬಾ, ಓಕೆ, ಅಷ್ಟು ಸಪೋರ್ಟ್ ಮಾಡಿ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಅಷ್ಟು ಒಳ್ಳೆ ರೀತಿ ಇದ್ದು ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಪ್ರಾಕ್ಟೀಸ್ ಟೈಮ್ ಕೂಡ ಅವರು ನಮ್ಮೊಟ್ಟಿಗೆ ಇರ್ತಾರೆ, ಸಜೆಷನ್ಸ್ ಇದ್ರೆ ಹೇಳ್ತಾರೆ ಅಥವಾ ನಮ್ಮನ್ನ ಕರೆಕ್ಟ್ ಮಾಡ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಸ್ಕೇಟಿಂಗ್ ಅಂತ ಹೇಳಿದ ತಕ್ಷಣ ಅಲೋಶಿಯಸ್ ಅಲ್ಲಿ ಇಲ್ಲ, ಅದ್ರ ಬಗ್ಗೆ ಅಂದ್ರೆ ನೀವು ಇದು ಮಾಡ್ಲಿಲ್ಲ. ಇವಾಗ ಮುಂದಿನ ಹಂತಗಳಲ್ಲಿ ಹೇಗೆ ಅಂದ್ರೆ ನೀವು ಅದರಲ್ಲಿ ಇನ್ನೂ ಸಾಧನೆ ಮಾಡ್ಬೇಕು ಅಂತ ಇದ್ದೀರಾ, ಸೊ ತುಂಬಾ ಪ್ರಾಕ್ಟೀಸ್ ಬೇಕು ನಿಮ್ಗೆ. ಹಾಗಿರುವಾಗ ನಿಮ್ ಸ್ಕೂಲ್ಸ್ ಅಲ್ಲಿ ಯಾವ ರೀತಿ ಅಂದ್ರೆ ನಿಮ್ಗೆ ಹೇಗೆ ಸಪೋರ್ಟ್ ಆಗಿರ್ತಾರೆ? What I am planning right now is I'm aiming for 2022 Winter Olympics. It's a long way to go, but we are trying. And the college is I couldn't ask for a better college. I couldn't ask for better principal. The dean Pradeep sir, he has supported me a lot, and all my teachers. So I'm usually gone for 3 months. So when I come back, it's very hard. Like without the teachers right now, it would have been very hard to cover the portions. Study. Like right now, even studies is important. But after a certain period of time, I'll have to concentrate more on skating because Olympics is a long way. Olympics long way ಇದ್ರೆ ಬಟ್ ಅದು ಇದಕ್ಕೆ ಈಗಲೇ ಸಾಧನೆ, ಅದರ ಬಗ್ಗೆ ನಾವು ಈಗಲೇ ಇದು ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಸೊ ಆ ಒಂದು ಹಂತದಲ್ಲಿ ಅದನ್ನ ದೂರದೃಷ್ಟಿ ಇಟ್ಕೊಂಡು ಇವಾಗಲೇ ಇದು ಮಾಡ್ತಾ ಇದ್ದೀರಾ. ಸೊ ಇವಾಗ 3 monthsಗೊಮ್ಮೆ ನೀವು ಹೇಳಿದ್ರಿ ಸೌತ್ ಕೊರಿಯಾಕ್ಕೆ ಹೋಗ್ತೀರಾ, ಅಲ್ಲಿ ನಿಮ್ಗೆ ಪ್ರಾಕ್ಟೀಸ್ ಅಂದ್ರೆ ಈ ಕಡೆ ಎಲ್ಲ ಅಷ್ಟೊಂದು ಇದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮನ್ನ ಹೇಗೆ ಪೇರೆಂಟ್ಸ್ಗಳು ಕರ್ಕೊಂಡು ಹೋಗ್ತಾರಾ ಅಥವಾ ಸ್ಪೆಷಲ್ ಪರ್ಮಿಷನ್ ಏನಾದರೂ ಸ್ಕೂಲಲ್ಲಿ ನಿಮಗೆ ಸಿಗ್ತದೆ ಅಂತ ಹೇಳಿ? ಎಸ್, ಸ್ಪೆಷಲ್ ಪರ್ಮಿಷನ್ ಸಿಗ್ತದೆ. ಮತ್ತು our parents spend for everything. So we right now we don't have any sponsors. The Ice Skating Association of India, they try to help us as much as they can, but I'm not the only skater over there. They've got 4 to 5 athletes that they are supporting. So like funding is not that easy right now. So we are looking for sponsors, and I don't think that there's anything else needed from the college because they've been really supportive. We can't ask for anything more. ಓಕೆ, ಖಂಡಿತವಾಗ್ಲೂ. ಬಟ್ ಏನು 2022 ಅಲ್ಲಿ ಬರುವಂತಹ ಏನು ಒಲಿಂಪಿಕ್ಸ್ನ ಒಂದು ಆಶೆ ಅಭಿಲಾಷೆಯನ್ನು ಇಟ್ಕೊಂಡು ಏಮನ್ನು ಇಟ್ಕೊಂಡು ಇವಾಗಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ, ಅದೇ ರೀತಿ ಶಿಕ್ಷಣ ಸಂಸ್ಥೆ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಆದರೂ ಕೂಡ ಬಹಳಷ್ಟು ಆಸೆಗಳನ್ನು, ಬಹಳಷ್ಟು ಅಚೀವರ್ಸ್ಗಳು ಇಟ್ಕೊಂಡಿದ್ದಾರೆ ನಮ್ಮ ಇಂದಿನ ಒಂದು ಅಲೋಶಿಯಸ್ ಅಚೀವರ್ಸ್, ಅಂದರೆ ಸಾಧನೆ ಮಾಡಿದಂತಹ, ಸಾಧನೆ ಮಾಡ್ತಾ ಇರುವಂತಹ ಸಾಧಕ ಸಾಧಕಿಯರು. ಸೊ ವೀಕ್ಷಕರೇ, ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಬಹಳಷ್ಟು ಮುಂದುವರಿದಂತಹ ಜಿಲ್ಲೆ, ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ಹೇಳೋದಾದ್ರೆ
ಎಲ್ಲವನ್ನ ಮೀರಿಸಿದಂತಹ ಕ್ಷೇತ್ರ ಅಂತಾನೆ ಹೇಳ್ಬೋದು. ಅಂತಹ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಕ್ರೀಡಾ ಕ್ಷೇತ್ರದಲ್ಲಿ ಮಿಂಚಿದಂತಹ ಪ್ರತಿಭೆಗಳನ್ನ ನೀಡಿದಂತಹ ಶಿಕ್ಷಣ ಸಂಸ್ಥೆಗಳು ಬಹಳಷ್ಟು ಇವೆ. ಅವುಗಳಲ್ಲಿ ಮಂಗಳೂರಿನ ಹೆಸರಾಂತ ಶಿಕ್ಷಣ ಸಂಸ್ಥೆ ಅಲೋಷಿಯಸ್ PU ಕಾಲೇಜನ್ನು ಎಂದಿಗೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಈ ಕ್ಷೇತ್ರ ಇದೆ, ಈ ಕ್ಷೇತ್ರ ಇಲ್ಲ ಅಂತ ಹೇಳಿಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮುಂಚೂಣಿಯಲ್ಲಿ ಇರಬೇಕು ಅಂತ ಹೇಳಿ ಅಭಿಲಾಷೆಯನ್ನ ಇಟ್ಕೊಂಡಂತಹ ಶಿಕ್ಷಣ ಸಂಸ್ಥೆ ಇದೇ ರೀತಿ ಮತ್ತಷ್ಟು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಕೀರ್ತಿಗೆ ಮತ್ತಷ್ಟು ಕೀರ್ತಿ ಪದಾತಿಕೆಯನ್ನ ನೀಡುವಂತಹ ಸಾಧನೆ ಮಾಡ್ತಾ ಇರುವಂತಹ ಸಾಧಕಿಯರನ್ನ ನೀಡಲಿ ಅಂತ ಹೇಳಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ HSಗಳು ಕೂಡ ನಾನು ಧನ್ಯವಾದ ಸಮರ್ಪಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಅಲೋಷಿಯಸ್ ಅಚೀವರ್ಸ್. ಇಂತಹ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯ ತನಕ ನಿರಂತರ ನೋಡ್ತಾ ಇರಿ V4 News. ಲಾಗಿನ್ ಮಾಡಿ V4News.com. ವಂದನೆಗಳು.